ಮಾತಾ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಮಾಡುತ್ತೇನೆ. ಇವತ್ತು ನಾವು ಮಾಡಿರುವಂತಹ ಈ ಪ್ರೆಸ್ ಮೀಟ್ ಯಾವುದರ ಉದ್ದೇಶ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಮಂಗಳೂರು ನಗರದಲ್ಲಿ ಸಂಚರಿಸುತ್ತಿರುವಂತಹ CNG ಹಾಗೂ EV ಆಟೋಗಳ ಒಂದು ಏನು ಹೋರಾಟ ನಡೀತಾ ಇದೆ, ಇದರ ಬಗ್ಗೆ ಮಾಡಿರುವಂತದ್ದು. ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಆದೇಶ ಮಾಡಿದಂತೆ EV ಆಟೋಗಳಿಗೆ ಮುಕ್ತ ಸಂಚಾರ ಅನ್ನುವಂಥದ್ದೊಂದು ಆದೇಶವನ್ನು ಕೇಂದ್ರ ಸರ್ಕಾರ ಹೊರಡಿಸಿತು. ಅದನ್ನು ನಮ್ಮ ಇಲ್ಲಿನ ಮೊದಲಿನ DC ಆದಂತಹ ಮುಲ್ಲೈ ಮುಗಿಲನ್ ಸರ್ ಅವರು ಇಲ್ಲಿ ಮಂಗಳೂರಿನಲ್ಲಿ ಮುಕ್ತ ಸಂಚಾರ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಕ್ತ ಸಂಚಾರ ಮಾಡಲು ಅವಕಾಶವನ್ನು ಸಹ ನೀಡಿದ್ರು. ವಲಯ ಅನ್ನುವಂಥದ್ದನ್ನು ಕಾನ್ಸೆಪ್ಟ್ ಅನ್ನೇ ತೆಗೆದುಹಾಕಿ EV ಆಟೋಗಳು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮುಕ್ತ ಸಂಚಾರ ಮಾಡಬಹುದು ಅನ್ನುವಂತಹ ಒಂದು ಆದೇಶವನ್ನು ನೀಡಿದ್ರು. ಎಲ್ಲ EV ಆಟೋ ಚಾಲಕರು ಅದರಿಂದ ತುಂಬಾ ಖುಷಿಯನ್ನು ಕೂಡ ಪಡ್ಕೊಂಡಿದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗಿನ ನಮ್ಮ DC ಅವರು ಬಂದ ನಂತರ CNG ಹಾಗೂ LPG ಆಟೋ ಚಾಲಕ ಮಾಲಕರಿಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ಅವರಿಗೆ ಅನುಗುಣವಾಗುವಂತೆ ಒಂದು ರೀತಿಯ ಆದೇಶವನ್ನು ಬೇರೆ ರೀತಿಯಲ್ಲಿ ಹೊರಡಿಸಿದ್ದಾರೆ. ಮತ್ತು ಇದು ಕೇಂದ್ರ ಸರ್ಕಾರ ಹೊರಡಿಸಿದ ಆದೇಶ ಆದ್ದರಿಂದ ತದನಂತರ ಇವರಿಗೆ ಯಾವ ರೀತಿ ಈ CNG ಹಾಗೂ LPG ಅವರಿಗೆ ಯಾವ ರೀತಿಯಲ್ಲಿ ಬೇಕು ಅನ್ನುವಂಥದ್ದನ್ನು ಅವರಾಗಿ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಪುನಃ ರಾಜ್ಯ ಸರ್ಕಾರದಿಂದ ಆದೇಶವನ್ನು ತಂದರು. ಇಲ್ಲಿ ಪರವಾನಗಿಯನ್ನು EV ಆಟೋಗಳಿಗೆ ಕೊಡಬೇಕು ಅನ್ನೋದು. ಇದಕ್ಕೆ ನಮ್ದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಈ ಪರವಾನಗಿಯ ವಿಷಯದಲ್ಲಿ ನಮ್ದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಯಾಕಂತ ಹೇಳಿದ್ರೆ ಪರವಾನಗಿ ಅನ್ನು ಕೊಡ್ಬೇಕು ಅಂತ ಹೇಳಿದ್ರೆ ಇದು ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೇವೆ. ಆದ್ರೆ ಅದರಲ್ಲಿ ಕೆಲವು ನಿಬಂಧನೆಗಳನ್ನು ಅವರು ಹಾಕಿರುವಂತದ್ದು. ಯಾಕೆಂತ ಹೇಳಿದ್ರೆ ಅವರ 5 ವರ್ಷದಿಂದ ಇಲ್ಲಿಯೇ ವಾಸವಿರಬೇಕು, ಅದಲ್ಲದೆ ಆ ಪರ್ಮಿಟ್ ಅನ್ನು ಪಡೆಯಲು ವಾಸ್ತವ್ಯ ಸರ್ಟಿಫಿಕೇಟ್ ಬೇಕು, ವೋಟರ್ ID ಬೇಕು, ರೇಷನ್ ಕಾರ್ಡ್ ಬೇಕು ಅನ್ನುವಂತ ಕೆಲವು ನಿಬಂಧನೆಗಳು. ಇದು ಯಾವುದೇ RTOದವರು ಮಾಡಿದ್ದಲ್ಲ, ಇನ್ನೊಬ್ರು ಮಾಡಿದ್ದಲ್ಲ. ಯಾಕೆಂತ ಹೇಳಿದ್ರೆ ಕಳೆದ ಒಂದು ಡಿಬೇಟ್ ನಲ್ಲಿ ಒಬ್ರು ನಮ್ಮ ಭರತ್ ಒಕ್ಕೂಟದ ಅಧ್ಯಕ್ಷರಾದಂತಹ ಭರತ್ ಅವರು ಹೇಳ್ತಾರೆ, ಇದು ನಮಗೆ ಬೇಕಾದಾಗೆ ನಾವು ಮಾಡ್ತಿದ್ದು ಅಂತೇಳಿ ನಾವು ಎದೆ ತಟ್ಟಿ ಹೇಳ್ತೇವೆ ಅಂತ. ಹಾಗಾದ್ರೆ ಕಾನೂನು ಅವರಿಗೊಂದು ರೀತಿ ಇದೆ, ನಮಗೊಂದು ರೀತಿ ಇದೆ ಅನ್ನುವಂಥದ್ದು. ನಾನ್ ಕೇಳುವಂತದ್ದು ಒಂದೇ, ಏನಂತ ಹೇಳಿದ್ರೆ, ಈಗ ಈ ಮಂಗಳೂರಿನಲ್ಲಿ EV ಆಟೋಗಳು ರಿಜಿಸ್ಟ್ರೇಷನ್ ನಗರದ ಒಳಗಡೆ, ಮಂಗಳೂರು ಸಿಟಿ ಒಳಗಡೆ ರಿಜಿಸ್ಟ್ರೇಷನ್ ಅನ್ನು ಬಂದ್ ಮಾಡಿದ್ರು ಆಟೋಗಳಿಗೆ. EV ಆಟೋಗಳು ಬಂದ ನಂತರ ರಿಜಿಸ್ಟ್ರೇಷನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇವರಿಗೆ ಈ ರೀತಿ ಎಲ್ಲ ಆಟೋಗಳು ಜಾಸ್ತಿ ಆಗ್ತವೆ, ಇಲ್ಲಿ ಅಷ್ಟು ಆಟೋಗಳ ಅವಶ್ಯಕತೆ ಇಲ್ಲ ಅಂತ ಮೊದಲೇ ಗೊತ್ತಿದ್ದ ಕಾರಣ ಇವರು ಯಾಕೆ ರಿಜಿಸ್ಟ್ರೇಷನ್ ಮಾಡಿದ್ರು? ಹಾಗಾದ್ರೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ EV ಆಟೋಗಳಿಗೆ ಬ್ಯಾಜಿನ ಅಗತ್ಯ ಇಲ್ಲ ಅನ್ನುವಂಥದ್ದು ಬಂತು ಸ್ಟಾರ್ಟಿಂಗ್ ಅಲ್ಲಿ. ಈಗ ಹೊಸ ರೂಲ್ಸ್ ಏನಾಗಿದೆ, ಇವ್ರು ಮಾಡಿರುವಂಥದ್ದು ಅವರಿಗೆ ಬ್ಯಾಜ್ ಬೇಕು, ಬ್ಯಾಜ್ ಇರ್ಲೇಬೇಕು ಅನ್ನುವಂಥದ್ದು. ಆದ್ದರಿಂದ ನಾವು ಈ ವಿಷಯವನ್ನು ಯಾಕೆ ಇವತ್ತು ನಾವು ಈ ಪ್ರೆಸ್ ಮೂಲಕ ಹೇಳ್ತಿದ್ದೇವೆ ಅಂತ ಹೇಳಿದ್ರೆ, ಮುಂದೆ ಏನಾದ್ರೂ EV ಆಟೋ ಚಾಲಕರುಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಇದಕ್ಕೆ ನೇರ ಹೊಣೆ ಯಾರಾಗ್ತಾರೆ ಅಂತ ಹೇಳಿದ್ರೆ ಒಕ್ಕೂಟದ ಅಧ್ಯಕ್ಷರಾದ ಭರತ್ ಕುಮಾರ್ ಅವರು, ಆಗ ಈಗಿನ DC ಅವರು ಹಾಗೂ RTO ಅವರು. ಯಾಕೆಂತ ಹೇಳಿದ್ರೆ ಒಬ್ಬ ಆಟೋ ಚಾಲಕ, EV ಆಟೋ ಚಾಲಕ ಒಂದು ತುತ್ತು ಅನ್ನಕ್ಕಾಗಿ ಏನು ಅಂತ ಹೇಳಿದ್ರೆ ಕಷ್ಟಪಟ್ಟು ಅವರು ತೆಗೆದಿರುವಂತದ್ದು. ಇಲ್ಲಿ ಮೈನ್ ಕಾನ್ಸೆಪ್ಟ್ ಇಷ್ಟೆಲ್ಲ ಗೊಂದಲಗಳಿಗೆ ಮೈನ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಇಲ್ಲಿ ಕಾಳಸಂತೆಯಲ್ಲಿ ನಡೆದಿರುವಂತಹ ಪರ್ಮಿಟ್ ದಂತೆ. ಯಾಕಂತ ಹೇಳಿದ್ರೆ ಪರ್ಮಿಟ್ಗೆ ಇದು ಗೊತ್ತಿರ್ಬೋದು ನಿಮಗೆ ಸಹ, ಪರ್ಮಿಟ್ಗೆ ರೇಟ್ ಇರುವಂತದ್ದು 600 ರೂಪಾಯಿ ರೇಟ್. ಇದು ಈಗ ಸಹ 3-3.5 ಲಕ್ಷಕ್ಕೆ ಸೇಲ್ ಆಗ್ತಾ ಇದೆ.
2 ರಿಂದ 3-3.5 ಲಕ್ಷಕ್ಕೆ ಇದೇ ಮಂಗಳೂರಿನಲ್ಲಿ ಸೇಲ್ ಆಗ್ತದೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಮ್ಮ ಈ ಪರ್ಮಿಟ್ ವಿಷಯದಲ್ಲಿ ಒಬ್ಬೊಬ್ಬರಲ್ಲಿ 20 ಪರ್ಮಿಟ್, 10 ಪರ್ಮಿಟ್, ಈ ರೀತಿ ಒಬ್ಬೊಬ್ಬರಲ್ಲಿ ಇದೆ 10 ರಿಕ್ಷಾಗಳು. ಆದ್ರೆ ಇವಿ ಅವರಿಗೆ ಒಂದು ರೂಲ್ಸ್ ಮಾಡಿದ್ದಾರೆ, ಒಬ್ಬರಿಗೆ ಒಂದೇ ರಿಕ್ಷಾ ಅಂತ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಕೇಳುವಂತದ್ದು ಇದು ಯಾವ ನ್ಯಾಯ? ರೂಲ್ಸ್ ಮಾಡ್ಲಿ. ಈಗ ಈ ಇವಿ ಅವರಿಗೆ ಏನ್ ರೂಲ್ಸ್ ಮಾಡಿದ್ದಾರೆ ಅದು ರೂಲ್ಸ್ ಅನ್ನು ಅವರಿಗೆ ಸಹ ಮಾಡ್ಲಿ, CNG ಅವರಿಗೆ, LPG ಅವರಿಗೆ ಮಾಡ್ಲಿ. ನಾವು ಅದನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತೇವೆ ಅವರ ರೂಲ್ಸ್ ಅನ್ನು. ಇವರಿಗೆ ಹೇಳಿದ್ದಾರೆ ಇಲ್ಲಿ ಒಬ್ಬ 5 ವರ್ಷ ಇಲ್ಲಿ ವಾಸವಾಗಿರ್ಬೇಕು ಅಂತ. ಇಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದವ 10-15 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿದ್ದಾರೆ. ಅವರಿಗೆ ಓಟ್ ಇರುವುದು ಇಲ್ಲಲ್ಲ, ಆ ಓಟ್ ಇರುವುದು ಅವನ ಊರಲ್ಲಿ, ಓಟ್ ಇರುವಂತದ್ದು ಅವನ ಊರಲ್ಲಿ. ಆಗ ಅವನಿಗೆ ಇಲ್ಲಿ ವಾಸ್ತವ ಸರ್ಟಿಫಿಕೇಟ್ ಎಲ್ಲಿ ಸಿಗ್ತದೆ? ವಾಸ್ತವ ಸರ್ಟಿಫಿಕೇಟ್ ಸಿಗುವಂತದ್ದು ಅವನ ಊರಲ್ಲಿ. ಅವನು 10-15 ವರ್ಷದಿಂದ ಇಲ್ಲಿ ಬಾಡಿಗೆ ಮಾಡ್ತಾ ಇದ್ದಾನೆ, ಬಾಡಿಗೆ ಮನೆಯಲ್ಲಿ ಇದ್ದು ಅವನು ಕೆಲಸ ಮಾಡ್ತಿರುವಂತದ್ದು. ಅವನ ಹತ್ರ ಎಲ್ಲಿ ಉಂಟು ವಾಸ್ತವ ಸರ್ಟಿಫಿಕೇಟ್? ಅಗ್ರಿಮೆಂಟ್ ಕೊಡ್ತಾರೆ, 11 ತಿಂಗಳ ಅಗ್ರಿಮೆಂಟ್ ಕೊಡುವಂತಾರೆ. ಇದಕ್ಕೆಲ್ಲ ಉತ್ತರಗಳನ್ನು ಯಾರು ಕೊಡ್ತಾರೆ? ಇವರು ಡಿಬೇಟ್ ಅಲ್ಲಿ ಕೂತ ಹೇಳ್ತಾರಲ್ವಾ, ಎಲ್ಲ ನಮಗೆ ಬೇಕಾದಾಗೆ ನಾವು ಮಾಡ್ತಿರುವಂತದ್ದು ಅಂತ. ಹಾಗಾದ್ರೆ ಇವರಿಗೆ ಎಲ್ಲರೂ ಇವರೇ ಇಲ್ಲಿ. ಹಾಗಾದ್ರೆ RTO ಅವಶ್ಯಕತೆ ಇದೆಯಾ, DC ಅವಶ್ಯಕತೆ ಇದೆಯಾ? ಇವರಿಗೆ ಬೇಕಾದ್ರೆ ಇವರೇ ಮಾಡಿಸುದಂತಾದ್ರೆ ಅವರಾದ್ರೆ ಅವ್ರಿಗಿಂತ ದೊಡ್ಡ ಜಗಳ ಆಗಿವರು. ಇನ್ನೊಂದು ಹೇಳ್ತೇವೆ ನಾವು, ಈಗ ಇವಿ ಆಟೋಗಳಿಗೆ ಪರ್ಮಿಟ್ ನೀಡುದು ಅಂತ ಹೇಳಿದ್ದಾರೆ. ಸರಿ, ನಾವು ಹೋಗ್ತೇವೆ. ಇವಿ ಆಟೋಗಳಿಗೆ ಪರ್ಮಿಟ್ ನೀಡುದಾದ್ರೆ ಪ್ರತಿಯೊಬ್ಬರಿಗೂ ಒಂದೊಂದೇ ರಿಕ್ಷಾನೇ ಮಾಡಿ, ಒಬ್ಬ ಓನರ್ಗೆ ಒಂದೇ ರಿಕ್ಷಾ ಅಂತೇಳಿ ಮಾಡಿ. ಇವರು ಯಾವ ರೀತಿ ಒಂದು ಸಿಲ್ಕ್ಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ, ಈಗ ಕೆಲವರು ಇವಿ ಆಟೋಗಳು ಕೆಲವರು ಅವರ ಹೆಂಡತಿ ಹೆಸರಲ್ಲಿದೆ. ಯಾಕೆಂತ ಹೇಳಿದ್ರೆ ಅವನು ಬೇರೆ ಏನೋ ಸಣ್ಣ ಪ್ರಾಬ್ಲಮ್ಗಳಿಂದ ಅವ್ರ ಸಿಬಿಲ್ ಇಲ್ಲದಿರ್ಬೋದು, ಅವ್ರಿಗೆ ಲೋನ್ ಆಗದಿರ್ಬೋದು, ಅವರ ಹೆಂಡತಿ ಹೆಸರಲ್ಲಿದೆ. ಅದಕ್ಕೆ ಸಹ ಇವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಯಾರ ಕೈಯಲ್ಲಿ ಆಟೋ ಇದೆಯೋ, ಯಾರು ಆಟೋದ ಓನರ್ ಆಗಿರ್ತಾರೋ ಅವರ ಲೈಸೆನ್ಸ್ ಬೇಕು ಅಂತ. ಹಾಗಾದ್ರೆ CNG ಆಟೋಗಳು ಯಾವುದೇ ಒಂದು ಲೈಸೆನ್ಸ್ ಇಲ್ಲದವರ ಹೆಸರಲ್ಲಿ ಇಲ್ವಾ? ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಎಲ್ಲ ಪತ್ರಕರ್ತರಿಗೆ ನಮಸ್ಕಾರ. ನಾನು ಹೇಳುದು ಏನಂತ ಹೇಳಿದ್ರೆ, ಒಂದು ಈಗ ಮಂಗಳೂರು ತಾಲೂಕಿಗೆ ಒಂದು ಇಷ್ಟೇ ರಿಕ್ಷಾ ಕೊಡ್ಬೇಕು ಅಂತ ಹೇಳಿ ಒಂದು DC-ಗೆ ಆಗ್ಲಿ RTO-ಗಾಗ್ಲಿ ಒಂದು ನಿಬಂಧನೆ ಕೊಟ್ಟಿರ್ತಾರೆ ಸರ್ಕಾರ. ಅಷ್ಟೇ ರಿಕ್ಷಾವನ್ನು ಇವರು ಬಿಡ್ತಾರಲ್ಲದೆ ಅದಕ್ಕಿಂತ ಹೆಚ್ಚು ಬಿಡ್ಲಿಕ್ಕೆ ಆಗ್ತದಾ? ಇಲ್ವಲ್ಲ. ಎಷ್ಟು ರಿಕ್ಷಾ ಕೊಟ್ಟಿದ್ದಾರೆ ನೋಡಿ, ಆ ರಿಕ್ಷಾಗಳಿಗೆ ಎಲ್ಲರಿಗೆ ಪರ್ಮಿಟ್ ಕೊಡ್ಲಿ, ಮತ್ತೆ ಇವರು ಏನು ವಲಯ ಅಂತ ಹೇಳ್ತಾರೆ ಅದನ್ನು ಕೊಡ್ಬೇಕು ಅಂತ ಹೇಳಿ ನನ್ನ ಕಳಕಳಿಯ ವಿನಂತಿ. ಅಷ್ಟನ್ನು ಹೇಳ ಬಯಸ್ತೇನೆ ನಾನು. ಈಗ ನಾವು ಒಂದು ಇತ್ತೀಚಿನ ದಿನಗಳಲ್ಲಿ ಇವಿ ಆಟೋಗಳು ಬಂದ ನಂತರ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ, ಸಾರ್ವಜನಿಕರಲ್ಲಿ ಕೇಳಿದ್ರೆ ಇವಿ ಆಟೋಗಳು ಬೇಕಾ ಬೇಡ ಅಂತ ಕೇಳಿದ್ರೆ ಸಾರ್ವಜನಿಕರಲ್ಲಿ 99% ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಗೆ ಇವಿ ಆಟೋನೇ ಒಳ್ಳೇದು ಅಂತ ಹೇಳಿ. ಇದಕ್ಕೆ ಮುಂಚೆ ಸಹ ನಾನು ಇದೇ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದೆ. ಇಲ್ಲಿ ಏನಾಗಿದೆ, LPG ಅವರು CNG ಅವರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಮಕ್ಕಳು ಒಂದು ಹಗಲ್ನಲ್ಲಿ ಡಬಲ್, 1.5 ಹಗಲ್ನಲ್ಲಿ ತಗೊಳ್ತಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ಸ್ಟೇಟ್ ಬ್ಯಾಂಕ್ ಇಂದ ಧಕ್ಕೆಗೆ ಹೋಗ್ಬೇಕಂದ್ರೆ ನಾವು ಬರೋದಿಲ್ಲ ಅಂತ ಹೇಳ್ತೇವೆ. ಈಗ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಈ ಇವಿ ಆಟೋ ಬಂದ ನಂತರ. ನಾವು ಅದಕ್ಕೆ ಏನ್ ಹೇಳ್ತಿದ್ದೇವೆ ಅಂತ ಹೇಳಿದ್ರೆ, ಕಾನೂನು ಮಾಡ್ಲಿ. ಕಾನೂನನ್ನು ನಾವು ಯಾವುದೇ ಸರ್ಕಾರ ಮಾಡಿದ ಕಾನೂನನ್ನು ನಾವು ಸಂಪೂರ್ಣವಾಗಿ ಸ್ವೀಕರಿಸ್ತೇವೆ. ಬಟ್ ಕಾನೂನು ಮಾಡಿದ ಮೇಲೆ ಕಾನೂನು ಎಲ್ಲರಿಗೂ ಒಂದೇ ತರ ಮಾಡಿ. ಒಬ್ರಿಗೊಂದು ರೀತಿಯ ಕಾನೂನು, ಇನ್ನೊಬ್ರಿಗೊಂದು ರೀತಿಯ ಕಾನೂನು ಅಂತ ಹೇಳಿದ್ರೆ ಇವನ್ ಸಲ ಒಂದು ಕಟ್ಲಿಕ್ಕಿಲ್ಲ. ಈಗ RTO-ದಲ್ಲಿ ಪರ್ಮಿಟ್ ತಂದೆ ಅಂತ ಹೇಳಿ ಅದ್ರಲ್ಲಿ ಯಾವ ಶಾಮೀಲು? RTO-ದಲ್ಲಿ ಪರ್ಮಿಟ್ ತಂದೆಯಲ್ಲಿ ಶಾಮೀಲಾದವರು ತುಂಬಾ ಜನ ಇದ್ದಾರೆ. ಅದು ನಾವು ಹೆಸರು ರಿವೀಲ್ ಮಾಡುದಿಲ್ಲ. ಆದ್ರೆ ನಾವು ಯಾಕೆ ಹೆಸರು ರಿವೀಲ್ ಮಾಡುದಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಬೇಕಾದ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಅದು ಯಾರು ಮಾಡ್ಬೇಕೋ ಅವರು ಅದನ್ನ ಹೆಸರನ್ನು ರಿವೀಲ್ ಮಾಡ್ತಾರೆ. ಇದರಲ್ಲಿ ಒಬ್ಬ ಅಧಿಕಾರಿಗಳು ಅಂತ ಹೇಳಿದ್ರೆ ಅಧಿಕಾರಿಯ ಕೆಳಮಟ್ಟದವರು ಇದ್ದಾರೆ.
ಅಧಿಕಾರಿಯ ಕೆಳಮಟ್ಟದವರು ಒಬ್ರು ಇದ್ದಾರೆ, ಮೇಲಧಿಕಾರಿಯಾಗಿ ಆರ್ಟಿ ಇದ್ದಾರೆ, ಅವರ ಕೆಳಗಡೆ ಯಾರು ಇರ್ತಾರೆ ನೋಡಿ, ಅವರು ಸಹ ಒಬ್ರು ಇದ್ದಾರೆ. ನಾವು ಇದನ್ನು ಎಲ್ಲಿ ರಿವೀಲ್ ಮಾಡ್ಬೇಕು ಅಲ್ಲಿ ರಿವೀಲ್ ಮಾಡ್ತೇವೆ, ಅದಕ್ಕೆ ಬೇಕಾದ ವ್ಯವಸ್ಥೆ ಸಹ ಮಾಡ್ತಾ ಇದ್ದೇವೆ. ಈಗ ಸಿಎನ್ಜಿ ಹೊಸ ಪರ್ಮಿಟ್ ಬಿಡ್ಲಿಲ್ಲ, ನಾನು ಹೇಳ್ತೇನೆ ಫ್ರೀ ಪರ್ಮಿಟ್ ಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಫ್ರೀ ಪರ್ಮಿಟ್ ಬಿಟ್ಟಿದ್ದಾರೆ, ಅದನ್ನು ಸಹ ಇವರು ದುಡ್ಡಿಗೆ ಕೊಟ್ಟಿದ್ದಾರೆ. ಅದನ್ನು ಕೆಲವರು ಸೇಲ್ ಮಾಡಿದ್ದಾರೆ ಅಗ್ರಿಮೆಂಟ್ ಮೂಲಕ. ಅದನ್ನು ತಗೊಂಡವರಿಗೆ 2-3 ಲಕ್ಷ ಕೊಟ್ಟು ವರ್ಕೌಟ್ ಆದವರಿಗೆ ವರ್ಕೌಟ್ ಆಗದೆ ಅವ್ರು ಹೇಗೆ ತಗೊಳ್ತಾರೆ? ನೋಡಿ ಸ್ವಾಮಿ, ಒಬ್ಬರಿಗೆ ವರ್ಕೌಟ್ ಆಗದೆ ಅವ್ರು ಹೇಗೆ ತಗೊಳ್ತಾರೆ ಹೇಳಿ ಅಂತ. ಅದೇ ಆಧಾರಗಳು ಅಂತ ಹೇಳಿದ್ರೆ ಆಧಾರಗಳು ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಈಗ ನೋಡಿ ಒಬ್ಬರಿಗೆ ರಿಕ್ಷಾದಲ್ಲಿ ದುಡಿಬೇಕು ಅಂತ ಹೇಳಿದ್ರೆ ಅವ್ರು ರಿಕ್ಷಾದಲ್ಲೇ ದುಡಿಬೇಕು, ಅವನಿಗೆ ಬೇರೆ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ದಾಖಲೆಗಳು ನಮ್ಮ ಇದ್ದಲ್ಲ. ನಾನು ಈಗ ಕೇಳ್ತೀನಿ, ಈಗ ಇಲ್ಲಿ ಕೂತು ನಾನು ಈಗ ನಿಮಗೆ ಲೈವ್ ಆಗಿ ನಾನು ತೋರಿಸ್ತೇನೆ. ಈಗ ನಾನು ಕೇಳ್ತೇನೆ ಒಂದು ಬ್ರೋಕರ್ ಹತ್ರ ಪರ್ಮಿಟ್ಗೆ ರೇಟ್ ಎಷ್ಟಿದೆ ಅಂತ, 3.5 ಲಕ್ಷ ರೂಪಾಯಿ ರೇಟ್ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ದಾಖಲೆ ಬೇಕಾ? ಮಾಡಿ ಮೈಕಿಗೆ ಬರ್ತಿಲ್ಲ. ಹೋಲ್ಲ ಸರ್ ಪರ್ಮಿಟ್ ಎಷ್ಟು ಉಂಟು ರೇಟ್ ಇದೆ? ಏತ್ ಹೇಳ್ತೇನೆ ನಿಮಗೆ ಅಂದಾಜಿ ಏತಾದ್ರೆ ಅಲ್ಲ. ಸರಿ ಸರಿ ಸರಿ, ಓಕೆ ಓಕೆ. ಅವನುಂಟು ತೂಕ ದಾದ ಗೊತ್ತಾಗ್ತದೆ. ಮೀಟರ್ ಅದು ಮಸ್ತ್ ನಿಬಂಧನೆ ಉಂಟು, ಮಾತ್ರ ಒಂದೇ ರೀತಿ ನಿಬಂಧನೆ ಉಂಟು. ಸಿಎನ್ಜಿ ದಾಖಲೆ ಅವೇ ನಿಬಂಧನೆ ಮಾಡೋದು. ತೂಕ ದಾದ ನಮ್ಮ ದಾದ ಕಂಪನಿ ಅವ್ರು ಮಕ್ಕಳಿಗೆ ಕೊಡೋದಿಲ್ಲ ಮುಂದಿನ ಅವೇ ದಾದಾ ಪೂರೆಲ್ಲ ವ್ಯವಸ್ಥೆ ಮಾಡ್ಬೇಕು. ಓಕೆ ಸರಿ. ಈ ಫ್ರೀ ಪರ್ಮಿಟ್ ಯಾವ ರೀತಿ ಪರ್ಚೇಸ್ ಮಾಡ್ಲಿಕ್ಕೆ ಆರ್ಟಿಒ ಮೂಲಕ ದಾಖಲೆ ಬದಲಾಗಿ ನೋಡಿ ಸರ್, ನಮ್ಮ ನೋಡಿ ಈಗ ಫ್ರೀ ಪರ್ಮಿಟ್ ಅನ್ನು ಪರ್ಚೇಸ್ ಮಾಡು ಅಂತ ಹೇಳಿದ್ರೆ ದಾಖಲೆಗಳು ಬದಲಾವಣೆ ಆಗುದಿಲ್ಲ. ಈಗ ಅಗ್ರಿಮೆಂಟ್ 11 ತಿಂಗಳ ಅಗ್ರಿಮೆಂಟ್, ನಾನು ಇಂಥವನಿಗೆ ಈ ರಿಕ್ಷಾವನ್ನು ದುಡಿಲಿಕ್ಕೆ ಕೊಟ್ಟಿದ್ದೇನೆ ಅನ್ನೋದು ಅಗ್ರಿಮೆಂಟ್. 11 ತಿಂಗಳ ನಂತರ ಅದು ಚೇಂಜ್ ಆಗ್ತದೆ. ನೋಡಿರ 3.5 ಲಕ್ಷದವರೆಗೆ ಅಂತೇಳಿ ನಾನು ದಯವಾಗಿ ಹೇಳಿದೆ ನಿಮಗೆ. ನಾವು ಅಷ್ಟು ದಾಖಲೆಗಳು ಇಲ್ಲದೆ ನೀವು ಮಾತಾಡುದು, ಯಾಕಂತ ಹೇಳಿದ್ರೆ ಇದು ಸಾರ್ವಜನಿಕವಾಗಿರುವಂತಹ ವಿಷಯಗಳು. ಮತ್ತೆ ಫ್ರೀ ಪರ್ಮಿಟ್ ಕೊಟ್ಟಿದಾರಲ್ಲ, ಅವರ ಪ್ರಾಪರ್ಟಿ ನೋಡಿದಾರ? 2 ಮಾಲ್ಗೆ ಮನೆ ಬಸ್ ಎಲ್ಲ ಇರುವವನಿಗೆಲ್ಲ ಫ್ರೀ ಪರ್ಮಿಟ್ ಕೊಟ್ಟಿದಾರಲ್ಲ, ಹೇಗೆ ಕೊಟ್ರು? ಈಗ ಇವಿ ಆಟೋಸ್ ಎಷ್ಟಿದೆ ಸರ್? ಎಷ್ಟಿರ್ಬೋದು ಅಂತ ಈಗಿನ ಲೆಕ್ಕಾಚಾರ ಲೆಕ್ಕ ಪ್ರಕಾರ 4,000 ಹತ್ರ ಆಗಿದೆ ಈಗ. ಸಿಟಿ ಕಾರ್ಪೊರೇಷನ್ ಒಳಗೆ ಅಲ್ಲ, ಟೋಟಲ್ ಗ್ರಾಮಾಂತರ ಸೇರಿ. ಯಾವುದು ಈಗ ಶಿಕ್ಷಕ ಬ್ಯಾಚ್ ಬೇಡ ಅಂತ ನಾವು ಹೇಳ್ತಿಲ್ಲ, ನಾವು ಬೇಡ ಅಂತ ಹೇಳಿ ಪರ್ಮಿಟ್ ಅನ್ನು ಹೇಳುದಿಲ್ಲ, ಬ್ಯಾಚ್ ಅನ್ನು ಹೇಳುದಿಲ್ಲ. ಈ ರೂಲ್ಸ್ ಗಳನ್ನು ಮೊದಲೇ ಮಾಡಿದ್ರೆ ಈಗ ಈ ಹೆಚ್ಚಿನವರು ಕೆಲವರು ಆಟ ತಗೊಳ್ತಿರ್ಲಿಲ್ಲ. ಸರಿ, ಬಾಕಿ ರಿಕ್ಷಾದಲ್ಲಿ ದುಡಿತಿಲ್ವ? ಬಾಕಿ ರಿಕ್ಷಾದಲ್ಲಿ ಲೈಸೆನ್ಸ್ ಇಲ್ಲದೆ ದುಡಿತಾರಲ್ವ? ಅಲ್ಲ ಸರಿ, ನೀವು ಹೇಳ್ತಿರೋದು ಸರಿ. ಟೂರಿಸ್ಟ್ ಕಾರಿಗೂ ಬ್ಯಾಚ್ ಬೇಕು, ಬಸ್ಸಿಗೂ ಬ್ಯಾಚ್ ಬೇಕು, ಟೂರಿಸ್ಟ್ ಬಸ್ಸಿಗೂ ಬ್ಯಾಚ್ ಬೇಕು, ಸಿಟಿ ಬಸ್ ಮಾಡ್ತಾರೆ ಅದಕ್ಕೂ ಬ್ಯಾಚ್ ಬೇಕು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಕೇಳುವಂತದ್ದು, ಎಷ್ಟೋ ಜನ ಸಿಎನ್ಜಿ ಹಾಗೂ LPG ಗಾಡಿಗಳು ಆಟೋಗಳನ್ನು ಬ್ಯಾಚ್ ಬಿಡಿ ಲೈಸೆನ್ಸ್ ಇಲ್ಲದೆ ಓಡಿಸ್ತಾ ಇಲ್ವಾ? ಅದು ಯಾಕೆ ಕಾಣುದಿಲ್ಲ? ಈ ಆಟೋದವರು ಮಾತ್ರ ಯಾಕೆ ಕಾಣ್ತದೆ ನಿಮಗೆ? ನೋಡಿ ಸ್ವಾಮಿ, ನಾನೊಂದು ಹೇಳ್ತೇನೆ ನಿಮಗೆ. ಈಗ ಮೊನ್ನೆ ನಾವು ನಮ್ಮ DCP ಅವರನ್ನು ಭೇಟಿ ಮಾಡ್ಲಿಕ್ಕೆ ಹೋಗಿದ್ವಿ. ಹೋದಾಗ
ವಿತ್ ಪ್ರೂಫ್ ತೋರಿಸಿದ್ದಾರೆ ನಾವು. ಸರ್, ಒಂದು ಪರ್ಮಿಟ್ ಅಲ್ಲಿ 2 ಗಾಡಿಗಳು ಓಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಇಷ್ಟವರೆಗೆ ಹಿಡಿಲಿಲ್ಲ. ಕೆಲವರು ಮಾರಿದ ರಿಕ್ಷಾಲ್ಲಿ ವಲಯ ಉಂಟು, ಅದನ್ನು ಓಡಿಸ್ತಾ ಇದ್ದಾರಲ್ಲ, ಪರ್ಮಿಟ್ ಇಲ್ಲದೆ. ಪರ್ಮಿಟ್ಗೆ ಆಟೋದಲ್ಲಿ 600 ರೂಪಾಯಿ ಇರುವ ಈಗ ಕೊಡುದಿಲ್ಲ ಅದು. ಈಗ ಕೊಡುದಿಲ್ಲ, ಈಗ ನಿಲ್ಸಿದ್ದಾರೆ. ನಿಲ್ಲಿಸಿದ್ರಿಂದ ರೇಟ್ ಜಾಸ್ತಿ ಆಗಿದೆ. ಎಷ್ಟು ವರ್ಷ ಆಯ್ತು ನಿಲ್ಲಿಸಿ? ನಿಲ್ಲಿಸಿ ಸಾಧಾರಣ ಒಂದು 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 ಇಜ್ಜಪ್ಪ ಜಾಸ್ತಿ ಆಗ ತುಂಬಾ ವರ್ಷ. ಮಸ್ತ್ ವರ್ಷ, ಒಂದು 20 ತುಂಬ ವರ್ಷ. 20 ವರ್ಷದಿಂದ ಮೇಲೆ ಆಗಿದೆ. ಯಾಕಂತ ಹೇಳಿದ್ರೆ ಹನುಮಾನ್ ನಿಮಿಷ ಆಗಿರುವಾಗ ಹೌದು. ಪಾಲ ಮಾಡಿರುವಾಗ ಮತ್ತೆ ಲ್ಯಾಂಬ್ ರಿಕ್ಷಾ ಇರುವಾಗ ವಲಯ ಆಗಿಲ್ಲ ಅಂತ ಏನ್ ಇರ್ಲಿಲ್ಲ ಸರ್. ಹೌದು. ನಾವೆಲ್ಲ ಲ್ಯಾಂಬ್ ಅಲ್ಲಿ ಕಲ್ತವ್ರು. ಇಲ್ಲಿ ನೋಡಿ, ಈಗ ಗ್ರಾಮಾಂತರದಿಂದ ಇದು ಮಾಡಿ ಇಲ್ಲಿಗೆ ಬಾಡಿಗೆ ಬರ್ತಾರೆ. ದಂಧೆಗೋಸ್ಕರ. ಪಾಪ ಅವ್ರು ಏನು ಅಂತ ಹೇಳಿದ್ರೆ, ಗ್ರಾಮಾಂತರದಿಂದ ಇಲ್ಲಿಗೆ ಬಾಡಿಗೆ ಬಂದ್ರೆ ಅವ್ರು ಸಿಟಿ ಒಳಗೆ ಬರ್ಲಿಕ್ಕಿಲ್ಲ. ಕೊರೋನಾ ಟೈಮ್ ಅಲ್ಲಿ ಅವ್ರು ಕೇಸ್ ಮಾಡುವಾಗ ಬರ್ಬಹುದು, ಬಂದು ಬಿಟ್ಟು ಹೋಗ್ಬೋದು ಅಂತೆಲ್ಲ ಆಗಿದೆ ಅವರಿಗೆ. ಅವರು ಕೂಡ ಕೇಸ್ ಮಾಡಿದ್ದಾರೆ. ಅದು ವಲಯದ ವಲಯದ ಡಿಸ್ಪ್ಯೂಟ್ ಏನಾಯ್ತು ಸರ್? ವಲಯ ಅಂತ ಕಾನ್ಸೆಪ್ಟೇ ಇಲ್ಲ ಸರ್ ಆರ್ಟಿಒದಲ್ಲಿ. ನೋಡಿ, ನಾನೊಂದು ಹೇಳ್ತೇನೆ, ವಲಯ ಅನ್ನುವಂಥದ್ದು ಎಲ್ಲಿದೆ ತೋರಿಸಿ ನನಗೆ ಬೇರೆ ಕಡೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಬಿಟ್ರೆ ವಲಯ ಅನ್ನುವಂಥದ್ದು ಎಲ್ಲಿದೆ? ಡಿಸಿ ಅವರೇ ಹೇಳಿದ್ದಾರೆ, ಅದಕ್ಕಿಂತ ದೊಡ್ಡದು ಬೇಕಾ? ಡಿಸಿ ಅವರು ಹೇಳಿದ್ದಾರೆ RTI ಎಂಬ ಇದ್ರಲ್ಲೇ ಇಲ್ಲ, RTOದಲ್ಲೇ ಇಲ್ಲ ವಲಯ ಅಂತ. ಇವರು ಎಲ್ಲಿಂದ ತಗೊಂಡು ಬಂದದ್ದು ಅದನ್ನು? ಇದು ಪರ್ಮಿಟ್ ದಂಧೆ ಮಾಡ್ಲಿಕ್ಕೆಲ್ಲ ತಗೊಂಡು ಪರ್ಮಿಟ್ ಅನ್ನುವಂಥದ್ದು ಇದೆ, ವಲಯ ಅಂತ ಗ್ರಾಮಾಂತರ ಪರ್ಮಿಟ್ ಇದೆ, ಸಿಟಿ ಪರ್ಮಿಟ್ ಪರ್ಮಿಟ್ ಅನ್ನುವಂಥದ್ದು ಇದೆ, ಇಲ್ಲ ಅಂತ ಹೇಳುದಿಲ್ಲ. ವಲಯ ಅನ್ನುವಂಥದ್ದು ಎಲ್ಲಿಂದ ಬಂದಿದ್ರು? ವಲಯ ಅಂತ ಹಾಕಿದ ಕೂಡಲೇ ಪರ್ಮಿಟ್ ಗೆ ವ್ಯಾಲ್ಯೂ ಬಂತು. ಮಂಗಳೂರು ಸಿಟಿ ಪರ್ಮಿಟ್ ಉಂಟು, ಬೋಡ 2 ಲಕ್ಷ, ಬೋಡ 3 ಲಕ್ಷ. ಇದು ಅದಕ್ಕೆ ವ್ಯಾಲ್ಯೂ ಬರ್ಲಿಕ್ಕೆ ವಲಯ ಹಾಕು, ಬೇರೆ ಏನಲ್ಲ. ಪರ್ಮಿಟ್ ಕೊಡ್ಲಿ, ವಲಯ ಬೇಡ. ಪರ್ಮಿಟ್ ಕೊಡ್ಲಿ, ವಲಯವೇ ಬೇಡ. ನಾವು ಕೇಳುವಂತದ್ದು ಪರ್ಮಿಟ್ ಕೊಡ್ಲಿ, ಸ್ವಾಗತವಾಗಿ, ನಮ್ಗೆ ಸ್ವಾಗತ. ಅವ್ರು ಸ್ವೀಕರಿಸಿ. ಹೇಳಿದ್ರಲ್ವಾ, ಒಂದು ಹೇಳಿದ್ರು, ಮಂಗಳೂರು ಯಾರ ಆಸ್ತಿನೂ ಅಲ್ಲ ಅಂತ. ಹಾಗಾದ್ರೆ ಇವ್ರದ್ದು ಆಸ್ತಿಯಾ? ಮೊನ್ನೆ ಡಿಬೇಟ್ ಅಲ್ಲಿ ಹೇಳಿದಾರೆ ಅವರು, ಯಾರ್ದು ಆಸ್ತಿ ಅಲ್ಲ ಮಂಗಳೂರು, ಎಲ್ರು ಬಂದು ಇಲ್ಲಿ ದುಡಿಲಿಕ್ಕೆ ಅಂತ. ನೋಡಿ, ಇವ್ರು ಹಾಗಾದ್ರೆ ಬಾಕಿ ಇದ್ರಲ್ಲಿ ದುಡಿತಿದ್ದಾರಲ್ವಾ? ಯಾವ ಒಕ್ಕೂಟದ ಅಧ್ಯಕ್ಷರು? ಅವರು ರಿಕ್ಷಾ ಚಾಲಕ. ರಿಕ್ಷಾ ಚಾಲಕ ಮಾಲಕ ಸಂಘದ ಒಕ್ಕೂಟದ ಅಧ್ಯಕ್ಷರು. ಮಂಗಳೂರಿಂದ ಹಾ, ನಾನು ಹೇಳ್ತೇನೆ, ಇವರು ಇಷ್ಟೆಲ್ಲ ಫೈಟ್ ಮಾಡುವವರು ನೋಡ, ಇಲ್ಲಿ ಇವ್ರಿಗೆ ಬಾಡಿಗೆ ಕಡಿಮೆ ಇದೆ ಅಲ್ಲ, ಬೈಕ್ ಟ್ಯಾಕ್ಸ್ ಇದೆ, ಓಲಾ ಇದೆ, ಉಬಾರ ಇದೆ, ನೋಡಿ ಇದನ್ನು ಓಡಿಸ್ತೀವಿ ಇವರು. ಇದಕ್ಕೆ ಹೋರಾಟ ಮಾಡ್ಲಿ. ಇವ್ರು ಮಾಡಿದ್ದಾರೆ ಇಷ್ಟವರೆಗೆ ಹೋರಾಟ, ನಾವು ಸಹ ಸಪೋರ್ಟ್ ಮಾಡ್ತೇವೆ ಅದಕ್ಕೆ. LPG CNG ಎಲ್ಲ ಮತ್ತು EV ಕೂಡ ಆಟೋ ರಿಕ್ಷಾ. ಹಾ. ಅದಕ್ಕೆ LPG ಮತ್ತು EV ಗೆ ಮಾತ್ರ ಪ್ರತ್ಯೇಕ. ಅದನ್ನೇ ನಾವು ಸರ್ ನೋಡಿ, ನಾವು ಈ ಪ್ರೆಸ್ ಮೀಟ್ ಅನ್ನು ಮಾಡಿರೋ ಮೂಲ ಉದ್ದೇಶನೇ ಅದು. ನಾವು ನೋಡಿ, ಅಲ್ಲ ಎಲ್ಲ ಕೂಡ ರಿಕ್ಷಾನೇ ಅಲ್ಲ. ನಾನು ಹೇಳುವಂತದ್ದು, ಎಲ್ಲ CNG ರಿಕ್ಷಾ, LPG ರಿಕ್ಷಾ, EV ರಿಕ್ಷಾನೇ. ಅದ್ರಲ್ಲೂ 35 ರೂಪಾಯಿ ರೇಟ್, ಇದ್ರಲ್ಲೂ 35 ರೂಪಾಯಿ ರೇಟ್. ಈ ಕಾನೂನುಗಳನ್ನು ಯಾರು ಮಾಡಿರುವಂತದ್ದು? ಇವ್ರು ಬಾಯಿ ಓಪನ್ ಆಗಿ ಹೇಳ್ತಿದಾರಲ್ವಾ? ಎದೆ ತಟ್ಟಿ ಹೇಳ್ತಾರೆ ನಾವೇ ಮಾಡಿಸಿದ್ದು ಅಂತ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.